ನಾವು ಕೆಳಗೆ ನೋಡಿದಾಗ ಅಡ್ಡ ಬಂತು. ನಾನು ಆ ಕಡೆ ಜಾಸ್ತಿ ಆಗ್ಲಿಲ್ಲ. ಅಲ್ಲ ನಾವು ಕೆಳಗೆ ತೋರಿಸ್ಬೇಕು ಬೇಡ, ಅಲ್ಲ ತೋರಿಸ್ಬೇಕು ಬೇಡ. ಪಿರಮಿಡ್ ಚಿಕನ್, ಪಿರಮಿಡ್ ಚಿಕನ್ ಪಾಟ್ ಒಂದು ಅಮ್ಮ ಪಾಡ್ದಿನ ಚಿಕನ್. ಈಗ ಎಲ್ಲರೂ ಊಟ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇದು ನನ್ನ ಬಟ್ಲು. ಇಷ್ಟೆಲ್ಲ ವೆರೈಟೀಸ್ ಇದೆ, ಇನ್ನೂ ಕೂಡ ತುಂಬ ವೆರೈಟೀಸ್ ಉಂಟು. ಸೊ ಇದಿಷ್ಟು ಫುಲ್ ಫಸ್ಟ್ ಖಾಲಿ ಮಾಡೋಣ ಅಂತ. ಈರುಳ್ಳಿಗೋಸ್ಕರ ಹಾಯ್ ಎವ್ರಿವನ್ ಆ್ಯಂಡ್ ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ಏಪ್ರಿಲ್ 21. ಸೊ ಹಾಗೆಯೇ ಇವತ್ತು ಫ್ಯಾಮಿಲಿಯಲ್ಲಿ ತುಂಬ ಫಂಕ್ಷನ್ಸ್ ನಡೀತಾ ಉಂಟು. ಸೊ ಸ್ಪೆಷಲಿ ತಂಬಿಲ ಉಂಟು. ಮತ್ತು ನಾವಿವತ್ತು ನಿತೀಶ್ದು ಕಸಿನಿದು ಮನೆಗೆ ಪೂಜೆಗೆ ಹೋಗ್ತಾ ಇದ್ದೇವೆ. ಸೊ ಹಾಗೆ ಇವತ್ತಿನ ವ್ಲಾಗಲ್ಲಿ ಆಲ್ಮೋಸ್ಟ್ ಪೂಜೆ ಇರ್ತದೆ ಮತ್ತು ಎಲ್ಲ ಫ್ಯಾಮಿಲಿ ರಿಲೇಟಿವ್ಸ್ ಕೂಡ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಸೊ ಹಾಗೆ ಎಸ್, ಲೆಟ್ಸ್ ಎಂಜಾಯ್ ದ ಡೇ ಟು ಡೇ. ಗಣಹೋಮ ಪೂಜೆ ಎಲ್ಲ ಮುಗೀತು. ಸೊ ಹಾಗೆ ಈಗ ಎಲ್ಲರೂ ಊಟ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇದು ನನ್ನ ಬಟ್ಲು. ಇಷ್ಟೆಲ್ಲ ವೆರೈಟೀಸ್ ಇದೆ, ಇನ್ನೂ ಕೂಡ ತುಂಬ ವೆರೈಟೀಸ್ ಉಂಟು. ಸೊ ಇದಿಷ್ಟು ಫುಲ್ ಫಸ್ಟ್ ಖಾಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ದೀಪಕ್ ಬಾವ್ ಆಲ್ರೆಡಿ ಸ್ಟಾರ್ಟ್ ಆಯಿತು. ಕೂತ್ಕೊಂಡು ಊಟ ಮಾಡಿ ಅಲ್ಲ. ಎಸ್, ಸೊ ಲೆಟ್ಸ್ ಟ್ರೈ ಆಲ್ ದಿಸ್ ಮೆನು ಟುಡೇ. ಇವಾಗ ಒಂದು ರೌಂಡ್ ಪೂಜೆ ಎಲ್ಲ ಎಂತ ಊಟ ಎಲ್ಲ ಆಯಿತು. ಹಾಗೆ ಈಗ ಪಾವನ ಅವರೆಲ್ಲ ಕೂಡ ಫ್ಯಾಮಿಲಿ ಜಾಯ್ನ್ ಆಗಿದ್ದಾರೆ. ಸೊ ಅವರೆಲ್ಲ ಇನ್ನು ಊಟ ಸ್ಟಾರ್ಟ್ ಮಾಡಬೇಕು ಅಷ್ಟೇ. ಸೊ ಹಾಗೆ ಈಗ ನಾವು ಎಂತ ಐಸ್ ಕ್ರೀಮ್ ತಿಂತಾ ಇದ್ದೇವೆ. ಐಸ್ ಕ್ರೀಮ್ ಮತ್ತು ಫ್ರೂಟ್ ಸಲಾಡ್ ಎರಡು ಒಟ್ಟಿಗೆ ಹಾಕಿದ್ದಾರೆ.
ವೇಟ್ ಯಾರ್. ಓಕೆ ಸ್ಟಾರ್ಟ್. ಸೊ ಈಗ ನಮ್ಮ ನಮ್ರತ ಬಾಬಿಯವರು ಚಿರೊಟ್ಟಿ ಎಲ್ಲಿ ಉಳಿದ ಹಾಲನ್ನು ಹೇಗೆ ಕುಡಿಯೋದು ಅಂತ ಹೇಳ್ತಿದ್ದಾರೆ. ಸ್ಟಾರ್ಟ್. ಡೆಮಾನ್ಸ್ಟ್ರೇಷನ್ ಮಾಡ್ತಾ ಇದ್ದಾರೆ ಈಗ. ಒಂದೇ ಸತಿ ಬರ್ತಾ ಇಲ್ವಾ? ಎಲ್ಲರೂ ಜೋರಾಗಿ ಕ್ಲಾಸ್ ಹಾಕಿ ಎಲ್ಲ ಚಪ್ಪಾಳೆ ಚಪ್ಪಾಳೆ. ಓಕೆ. ಎಸ್, ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಸೊ ಹಾಗೆ ತುಂಬ ಚೆನ್ನಾಗಾಯಿತು ಪೂಜೆ ಎಲ್ಲ. ಆ್ಯಂಡ್ ಊಟ ಕೂಡ ತುಂಬ ಸೂಪರ್ ಇತ್ತು. ಸೊ ಹಾಗೆ ಗ್ರೂಪ್ ಫೋಟೋಸ್ ಸೊ ಎಲ್ಲ ತುಂಬ ಚೆನ್ನಾಗಾಯಿತು. ಹಾಗೆ ಈಗ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಆಯಿತು. ಸೊ ಇವಾಗ ತಂಬಿಲ್ಲ ಅಲ್ವಾ, ಹಾಗೆ ಈಗ ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದೇವೆ ದೊಡ್ಡ ಮನೆಗೆ. ಸೊ ಇವಾಗ ಟೈಮ್ ಒಂದು 4:30 ಆಗಿದೆ. ಆಲ್ಮೋಸ್ಟ್ ಐ ಥಿಂಕ್ ಇವತ್ತೊಂದು 11 o'clock ತನಕ ತಂಬಿಲದ್ದು ಎಲ್ಲ ಕಾರ್ಯಕ್ರಮ ನಡೀತಾ ಇರ್ತದೆ. ಸೊ ಹಾಗೆ ತಂಬಿಲ್ಲ ಹೇಗಿರುತ್ತೆ ಅಂಥೇಳಿ ನೋಡೋಣ ಇವತ್ತನ್ನೇ. ಎಲ್ಲ ಪಾತ್ರ ಬಂತಾ? ರೆಡಿ ಅಡಿಗೆ ಮಾಡ್ಲಿಕ್ಕೆ? ಏನ್ ಸ್ಪೆಷಲ್ ಮಾಡ್ತೀರಿ ಇವತ್ತೀಗ ತಂಬಿಲಕ್ಕೆ? ನೈಸ್ ರೈಸ್. ಓಕೆ, ರೈಸ್. ನಮ್ಮ ರೈಸ್ ಸ್ಪೆಷಲಿಸ್ಟ್ ಬಂದಿದ್ದಾರೆ. ಈಗ ರೈಸ್ ಇಡ್ತಾರೆ ಈಗ. ಎಸ್, ಇವತ್ತಿನ ಚಿಕನ್ ಸ್ಪೆಷಲಿಸ್ಟ್ ನಮ್ಮ ಮೋಹನ್ ಬಾಬು ಅವರು. ಸೊ ಸ್ಪೆಷಲಿ ಮ್ಯಾಂಗ್ಳೂರಿಂದ ಬಂದಿದ್ದೀರಿ. ವೆಲ್ಕಮ್ ಟು ತಂಬಿಲಾ. ಎಸ್, ಜ್ಯೋತಿ ಅಂತಿದ್ದು ಪ್ರಿಪರೇಷನ್ಸ್ ಎಲ್ಲ ಆಗ್ತಾ ಉಂಟು ಇಲ್ಲಿ. ಇದೇನಂತ ಸ್ಪೆಷಲ್? ಸಾಂಬಾರ್ ಆಗ್ತಾ ಉಂಟು. ಹಾಗೆ ಸುಜಾಂಟಿ ಇಲ್ಲಿದ್ದಾರೆ. ಸುಜಾಂಟಿ ತೆಂಗಿನಕಾಯಿ ಅಂಡ್ ಪ್ರೇಮ್ ಆಂಟಿ ಸೊಪ್ಪು ಕರೆಕ್ಟ್ ಮಾಡ್ತಾ ಇದ್ದೀರಿ. ಸೊ ನಮ್ಮ ತಂಬಿಲಕ್ಕೆ ಈಗ ಮಹಿಕ ಫುಲ್ ಲೆಫ್ಟ್ ರೈಟ್ ಮಾಡ್ತಾ ಇದ್ದಾರೆ. ಎಸ್, ಬರ್ಲಿ ಲೆಫ್ಟ್ ರೈಟ್. ತಂಬಿಲದ ಮನೆ ಇಲ್ಲಿದ್ದೇನೆ. ಪ್ರಿಪರೇಷನ್ಸ್ ಎಲ್ಲ ಆಗ್ತಾ ಇದೆ. ಸೂರ್ಯಕಾಂತ ಅಕ್ಕಿ ಎಲ್ಲ ತೊಳಿತಾ ಇದ್ದಾರೆ.
ಬರ್ಬೇಕು ಬರ್ಬೇಕು. ಎಸ್ ಕಮಾನ್. ನಾವು ಕೆಳಗೆ ನೋಡಿದಾಗ ಅಡ್ಡ ಬಂತು. ನಾನು ಆ ಕಡೆ ಜಾಸ್ತಿ ಆಗ್ಲಿಲ್ಲ. ಅಲ್ಲ ನಾವು ಕೆಳಗೆ ನೋಡಿದಾಗ ತೋರಿಸ್ಬೇಕಾ ಬೇಡ, ಅಲ್ಲ ತೋರಿಸ್ಬೇಕಾ ಬೇಡ. ನಾವು ಮೇಲೆ ಸೆಲ್ಫಿ ತೆಗೆದು ಟ್ರೈ ಮಾಡಿದ್ದೇವೆ, ಬಟ್ ಅದು ಸರಿ ಬರಲಿಲ್ಲ. ಅದಕ್ಕೆ ಈಗ ಮೊಬೈಲ್ ಕೆಳಗಡೆ ಇಟ್ಟು ಕಾಲು ತಲೆದು ವಿಡಿಯೋ ಮಾಡ್ತಾ ಇದ್ದೇವೆ. ಈಗ ಚಂದ ಕಾಣ್ತಿದ್ದೇವೆ, ಈಗೆಲ್ಲ ಒಳ್ಳೆ ಕಾಣ್ತಾ ಉಂಟು. ಅದಕ್ಕೆ ಎಲ್ಲರೂ ಸಹ ಹೀಗೆ ಫೋಟೋ ತೆಗಿಕ್ಕೆ ಟ್ರೈ ಮಾಡಿ. ಒಂದು ಹೊಸತಾಗಿ ನಾವು ಫೈಂಡ್ ಔಟ್ ಮಾಡಿದ್ದೇವೆ. ಹೊಸತಾಗಿ ಈಗ ಲೈಟಿಗೆ ಕವರ್ ಮಾಡ್ಬೇಕು, ಎಲ್ಲರ ಮುಖ ಬರುದಿಲ್ಲ. ಎಸ್, ಇದು ನಂಗೆ ತುಂಬಾ ಖುಷಿ ಆಗ್ತಾ ಉಂಟು. ಎಂತ ಗೊತ್ತಾ, ತಲೆ ಮುಖ ಎಲ್ಲ ಚಂದ ಆಗ್ತಾ ಉಂಟು. ಸ್ವಲ್ಪ ಲೈಟ್ ಡಿಸ್ಟರ್ಬೆನ್ಸಸ್. ಲೈಟಿಗೆ ಅಡ್ಡ ಹಿಡಿದ್ರೆ ಮುಖ ಬರ್ತದೆ, ಎಲ್ಲರೂ ಬರುದು. ನೀವು ಮಂಡೆ ಅಲ್ಲಾಡಿಸ್ಬೇಡಿಯಾ? ಅದೇ ನಾನೇ ಇರುದು ಮೇನ್ ನೀವೆಲ್ಲ ಮಾಡ್ತಾ ಇದ್ದೀರಿ. ನಾನೀಗ ಲೈಟಿಗೆ ಹಿಡಿದ್ರೆ ಮಾತ್ರ ಸರಿ ಬರುದು. ಸರಿ ಹಿಡೀರಿ. ಓಕೆ, ನೋಡುವ. ಅವರಿಗೆ ಮಂಡೆ ನೋವು ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಹಾಗೆ ಈಗ ಡಿಸ್ಕಂಟಿನ್ಯೂ. ಎಸ್ ಮೇಘನಾ, ನ್ಯಾಚುರಲ್ ಆಗಿ ಊಟ ಮಾಡುದಿಲ್ಲ. ಉಮ್ಮಗ ಇಲ್ಲಿ ಈಗಲೇ ಕೂಕಣ್ಕಿದ್ದಿತ್ತು. ಮಕ್ಕಳದ ಆರ್ಮೇಲೆ ಉಂಟ್ರಿಯಾ ಅಡ್ಡಿಲ್ಲ. ದನ್ನಿ, ಆಶಿ, ಆನ್ಸುಲ್ ಊಟ ಮಾಡಿ. ಪವನ, ಮೈಕಾ, ಅನ್ವಿತಾ, ಅವನಿ, ಸುಮೇಕ. ಕಾಲಿ ಉಂದ್ರೆ ಬಿಸಿ. ಫೈನಲ್ ಈಗ ಲಾಸ್ಟ್ ಬಂದಿದ್ದೀವಿ. ಊಟ ಮಾಡ್ತೀವಿ. ತುಂಬಾ ವೆರೈಟೀಸ್ ಎಲ್ಲ ಮಾಡಿದ್ದಾರೆ ಜೊತೆಯಲ್ಲಿ, ಮತ್ತೆ ಫ್ಯಾಮಿಲಿ ಎಲ್ಲ ಸೇರಿ. ಹಾಗೆ ವೆರೈಟೀಸ್ ಕೂಡ ಏನಿದೆ ಅಂತ ನೋಡೋಣ. ತಂಬಿಲ ಫುಡ್, ಫಿಶ್ ಕರಿ, ನೆಕ್ಸ್ಟ್ ಕೊದ್ದೆ, ನೆಕ್ಸ್ಟ್ ಚಿಕನ್ ಸುಕ್ಕ, ಬೀನ್ಸ್ ಬಾಜಿ, ದೆನ್ ಓಕೆ ಚಿಕನ್, ಮೇನ್ ಚಿಕನ್, ದೆನ್ ರೈಸ್, ಪಾಯಸ, ಇದು ಆಲ್ರೆಡಿ ಆಗಿದೆ, ಸಲಾಡ್. ಪದಾರ್ಥ ಎಲ್ಲ ಖಾಲಿ ಆಗಿದೆ. ಇಲ್ಲಿ ಪದಾರ್ಥ ಎಲ್ಲ ಖಾಲಿ ಆಗಿದೆ ನೋಡಿ. ಎಷ್ಟು ಟೇಸ್ಟ್ ಟೇಸ್ಟ್ ನಿಂಗೆ ಬೇಕಾ? ಸೊ ಮೆಣಸಾಗಿದ್ದೇನೆ. ಯೋಗದಲ್ಲಿ ನಮ್ಗೆ ಯೋಗದಲ್ಲಿ ಸಲಾಡ್ ಉಂಟು, ಹಾಗೆ ರೈಸ್ ಮತ್ತೆ ಮೆಣಸಿನ ಇದೆ. ಸೊ ಹಾಗೆ ಫಿಶ್ ಕರಿ ಮತ್ತೆ ಚಿಕನ್ ನಾನು ತಗೊಂಡಿಲ್ಲ. ಸೊ ಹಾಗೆ ಚಿಕನ್ ಪಿರಮಿಡ್ ತಕ್ಕ ಪಾಡೊಂದು ಇರ್ಬಾರ್ದು. ಪಿರಮಿಡ್ ಚಿಕನ್, ಪಿರಮಿಡ್ ಚಿಕನ್ ಪಾಡು ಒಂದು ಇಂಚೆ ಇಂಚೆ ಬೋದು ಇಂಚೆ ಒಂದು ಬಗ್ ಬಗ್ ಅಮ್ಮ ಪಾಡ್ದಿನ ಚಿಕನ್. ನಾವು ಪಾಂಡುರಂಗ ಕರ್ಕೆರವರ ನೇತೃತ್ವದಲ್ಲಿ ನೀರೊಟ್ಟಿಗೆ ಊಟ ಮಾಡ್ತೀವಿ. ತಂದಿಲ್ಲದ್ದು ಸಾರ್ವೈಜಿ ಡಿಸೆಂಬರ್ 21 ತಾರೀಕಿಗೆ ಮೆಹಂದಿ ಅವು ಎರ್ಮಾಲ್ ಡೇ. ಮೆಹಂದಿ ಎರ್ಮಾಲ್
ಗೆಸ್ಟ್ ಹೌಸ್ ಉಂಟು. ಲೊಕೇಶನ್ ವಿಲ್ ಶೇರ್ ಬಾಬಿ ಶೇರ್ ಮಾಡ್ತಿದ್ದಾರೆ. 22 ತಾರೀಕಿಗೆ ಮಹಾಲಕ್ಷ್ಮಿ ದೇವಸ್ಥಾನ ಮೇನ್ ಲೊಕೇಶನ್ ಉಂಟು. ಮೇನ್ ಏನ ಬೋರ್ಡ್ ಅವ್ರ ಮೂರ ಇದೆ ಉಂಟು. ಅವ್ರ ಮೂರ ವ್ಯವಸ್ಥೆ ಉಂಟು. ಡೋಂಟ್ ರೋಹಿದಾಸ್ ಪಕ್ಕ ಬಾಬಿನ ಪರವಾದ ಯಾನ್ ಮಾತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಟೈಮ್ ಉಂಡು 6-7 ತಿಂಗಳು ಟೈಮ್ ಉಂಡು. ಅಂಚಾದ ಮಾತಿರಲ್ಲ ಟೈಮ್ ನಿಕಲ ಒಂತೆ ಅಡ್ಜಸ್ಟ್ಮೆಂಟ್ ಮಲ್ತದು 21 ಈ ಹಣಕ್ಕೆ ಬಂದು ಅರ್ಥ 21 ತಾರೀಕು ಮೆಹಂದಿಗೆ ಜಾಯ್ನ್ ಆವಡು. 22 ತಾರೀಕು ಮದ್ಮೆಗೆ ಜಾಯ್ನ್ ಆವಡ್ಲಿಕ್ಕೆ ಮಾತಿರಲ್ಲ ಪಂಡಿತ ರೋಹಿದಾಸ್ನ ಪರವಾದ ಬಾಬಿನ ಪರವಾದ ಕಡೆ ಮಾತಿರಲಿಕ್ಕೆ ಡಿಸೆಂಬರ್ ಬಾಯ್ ಬಾಯ್. ಸ್ತಂಭಿಲ್ಲದ ನೆಕ್ಸ್ಟ್ ಡೇ ಮಾರ್ನಿಂಗ್ ಪಂಚಕಜ್ಜಾಯ ಸ್ಪೆಷಲ್ ಗೆಸ್ಟ್. ಸೊ ಒಳಗಡೆ ಕೂಡ ಈಗ ಪೂಜೆ ಆಗ್ತಾ ಇದೆ. ಪಂಚಕಜ್ಜ ಪ್ರಯುಕ್ತ ಈಗ ಬೊಂಡ ಕುಡಿತಾ ಇದ್ದೇನೆ. ಓಕೆ ಓಕೆ ಥ್ಯಾಂಕ್ ಯು.